ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಎನ್ಎಸ್ಯುಐ ಅಧ್ಯಕ್ಷ ಸೌರಭ್ ಬಳ್ಳಾಲ್ ಅವರು ಮಾತನಾಡಿ, ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷ ಸೌರಭ್ ಬಳ್ಳಾಲ್ ಅವರ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಡಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸಿದ ನೀಟ್ ಯುಜಿ 2026 ಪರೀಕ್ಷೆ ಮೇ 3ರಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಭಾರಿ ಅಕ್ರಮಗಳಿಂದ ರದ್ದಾದದ್ದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಗ್ರಹಿಸಿದರು. 3 ವರ್ಷದಲ್ಲಿ 2ನೇ ಬಾರಿ ಲಕ್ಷಾಂತರ ಪ್ರಾಮಾಣಿಕ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳ ಕನಸುಗಳನ್ನು ಕೋಚಿಂಗ್ ಮಾಫಿಯಾ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಹರಾಜು ಹಾಕಲಾಗಿದೆ. ನ್ಯಾಯಯುತ ಪಾರದರ್ಶಕ ರಾಷ್ಟ್ರೀಯ ಪರೀಕ್ಷೆ ನಡೆಸುವಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ತನ್ನ ಅಸಮರ್ಥತೆಯನ್ನು ಸಾಬೀತುಪಡಿಸಿದೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು 2ಕ್ಕೂ ಅಧಿಕ ವರ್ಷ ತಯಾರಿ ನಡೆಸಿ ಕೋಚಿಂಗ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಅನಿಶ್ಚಿತತೆ ಮತ್ತು ತೀವ್ರ ಮಾನಸಿಕ ಆಘಾತವನ್ನು ಎದುರಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ತಪ್ಪಿಲ್ಲದೆ ಮರುಪರೀಕ್ಷೆಯ ಅನ್ಯಾಯದ ಶಿಕ್ಷೆಯಾಗಿದೆ ಎಂದು ಆರೋಪಿಸಿದರು. ಮೊನ್ನೆ ಮೇ 3ಕ್ಕೆ ಬರೆದ ಎಕ್ಸಾಮಿನೇಷನ್ ಅಲ್ಲಿ ಎನ್ಡಿಎ ಹೇಳುತ್ತದೆ ಮೇ 8ಕ್ಕೆ ಎಕ್ಸಾಮ್ ಆದ 5 ದಿನಗಳ ನಂತರ ಎನ್ಡಿಎ ಹೇಳುತ್ತದೆ ಪೇಪರ್ ಲೀಕ್ ಆಗಿದೆ. ಪೇಪರ್ ಲೀಕ್ ಹೇಗಾಗಿದೆ ಅಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮುಖಾಂತರ ಪೇಪರ್ ಲೀಕ್ ಆಗಿದೆ. ಇವರು ನಮ್ಮ ವಾಟ್ಸಪ್ ಮೆಸೇಜಸ್ ಫಾರ್ವರ್ಡ್ ಮಾಡಿದಾಗೆ ಪೇಪರ್ ಅನ್ನು ಮಾರಿದ್ದಾರೆ. ನೀವು ನೋಡಿರ್ಬೋದು, ಟೆಲಿಗ್ರಾಮ್ ಅಲ್ಲಿ 5 ಲಕ್ಷಕ್ಕೆ 3 ಲಕ್ಷಕ್ಕೆಲ್ಲ ಪೇಪರ್ ಅನ್ನು ಮಾರಿದ್ದಾರೆ. ಈ ಪೇಪರ್ ಲೀಕ್ ಆಗುವಂಥದ್ದು ಈ ರಾಜಸ್ಥಾನ, ಗುಜರಾತ್ ಭಾಗದ ಈ ನಮ್ಮ ಈ ಕೋಚಿಂಗ್ ಸೆಂಟರ್ಗಳು ಏನಿದೆ ಅವರ ಮಾಫಿಯಾಗಳು ಈ ಪೇಪರ್ ಲೀಕ್ ಮಾಡುವಂಥದ್ದು. ಈ ಪೇಪರ್ ಲೀಕ್ ಅಂತದ್ದು ಸತತವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಈ ನೀಟ್ ಅಂತ ಅಲ್ಲ, ಎಲ್ಲ ಈ ಎಕ್ಸಾಮಿನೇಷನ್ಗಳಲ್ಲಿ ಪೇಪರ್ ಲೀಕ್ ಮಾಫಿಯಾ ಒಂದು ದೊಡ್ಡ ಮಟ್ಟದ ಒಂದು ತಮ್ಮ ಈ ಒಂದು ಪವರ್ಫುಲ್ ಮಾಫಿಯಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಮಾಫಿಯಾಕ್ಕೆ ನಾವು ಸೀದಾವಾಗಿ ಹೇಳ್ತಾರೆ ಧರ್ಮೇಂದ್ರ ಪ್ರಧಾನ್, ನಮ್ಮ ಯೂನಿಯನ್ ಎಜುಕೇಶನ್ ಮಿನಿಸ್ಟ್ರೇ ಕಾರಣ. ಯಾಕಂದ್ರೆ ಆ ಯೂನಿಯನ್ ಎಜುಕೇಶನ್ ಮಿನಿಸ್ಟ್ರು ಲಾಸ್ಟ್ ಕ್ಯಾಬಿನೆಟ್ ಅಲ್ಲೂ ಮಿನಿಸ್ಟರ್ ಆಗಿರ್ತಾರೆ. ಅವರ ಟರ್ಮ್ನಲ್ಲಿ 2 ಸತಿ ಪೇಪರ್ ಲೀಕ್ ಆಗ್ತದೆ, ಆದರೂ ಅವರೆಲ್ಲ ಕಂಟಿನ್ಯೂ ಮಾಡ್ತಾರೆ. ಈ ತರ ಬಿಜೆಪಿಯವರೇ ಪ್ರೇರಿತ, ಸೆಂಟ್ರಲ್ ಗವರ್ಮೆಂಟ್ ಪ್ರೇರಿತ ಈ ಪೇಪರ್ ಲೀಕ್ ಅನ್ನ ನಾವು 100ಕ್ಕೆ 100 ಖಂಡಿಸ್ತೇವೆ. ಎನ್ಟಿಎ ಪದೇ ಪದೇ ವಿಫಲವಾಗಿ ಎಲ್ಲ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದೆ. ಕೋಚಿಂಗ್ ಮಾಫಿಯಾದ ಕೈಗೊಂಬೆಯಾಗಿರುವ ಎನ್ಟಿಎಯನ್ನ ತಕ್ಷಣ ವಿಸರ್ಜಿಸಲು ತಾವು ಆಗ್ರಹಿಸುತ್ತೇವೆ. ನೀಟ್ ರದ್ದತಿಗೆ ಕರ್ನಾಟಕ ಸರ್ಕಾರದ ನಿರ್ಣಯವನ್ನ ಎನ್ಎಸ್ಯುಐ ಉಡುಪಿ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ರಕ್ಷಣೆಗೆ ವೈದ್ಯಕೀಯ ಪ್ರವೇಶ ಕರ್ನಾಟಕ ಸಿಇಟಿ ಮೂಲಕವೇ ಆಗಬೇಕು. ಕೇಂದ್ರೀಕೃತ ನೀಟ್ ಶಾಲಾ ಶಿಕ್ಷಣ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡಿದೆ. ಈ ಕುರಿತು ಪರಿಹಾರಕ್ಕೆ ಆಗ್ರಹಿಸಿದ ಅವರು, ಮಾನಸಿಕ ಕಿರುಕುಳ, ಪ್ರಯಾಣ ಮತ್ತು ಕೋಚಿಂಗ್ ನಷ್ಟಕ್ಕೆ ಪ್ರತಿ ನೀಟ್ ಆಕಾಂಕ್ಷಿಗೆ ಕೇಂದ್ರ ಸರ್ಕಾರ 50,000 ಪರಿಹಾರವನ್ನು ನೀಡಬೇಕು. ಪುನರಾವರ್ತಿತ ವೈಫಲ್ಯಗಳಿಗೆ ನೈತಿಕ ಹೊಣೆ ಹೊರಬೇಕು ಎಂದು ಆಗ್ರಹಿಸಿದರು. ಖಾಸಗಿ ಕೋಚಿಂಗ್ ಲಾಬಿಗಳ ಲಾಭಕ್ಕಾಗಿ ಕೇಂದ್ರ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡುತ್ತಿದೆ. ನೀಟ್ ರದ್ದಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೆ ಎನ್ಎಸ್ಯುಐ ಹೋರಾಡುತ್ತದೆ ಎಂದು ಆಗ್ರಹಿಸಿದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಶರತ್ ಕುಮಾರ್, ಅಧಿಯನ್, ಅನೀಶ್ ಮತ್ತಿತರರು ಉಪಸ್ಥಿತರಿದ್ದರು.